ಸಾರ್ವಜನಿಕ ಶ್ರೀ ಶಾರದೋತ್ಸವ ಟ್ರಸ್ಟ್ ಬನ್ನಡ್ಕದ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಬನ್ನಡ್ಕದ ಕಲಾಮಂದಿರದಲ್ಲಿ ನಡೆದ 4ನೇ ವರ್ಷದ ಶಾರದೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾ ಎಂ ಮೋಹನ್ ಆಳ್ವ ಅವರಿಗೆ ಬನ್ನಡ್ಕ ಶ್ರೀ ಶಾರದಾ ರತ್ನ ಪ್ರಶಸ್ತಿ 2025 ಅನ್ನು ಪ್ರದಾನ ಮಾಡಲಾಯಿತು. ಕೇಮಾರು ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ಆಶೀರ್ವಚನ ನೀಡಿ ಮನುಷ್ಯತ್ವ ಮತ್ತು ಪ್ರೀತಿ ಯಾವುದೇ ಕಾರ್ಯಕ್ರಮಗಳ ಮೂಲ ಉದ್ದೇಶವಾಗಬೇಕು. ನಾವು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡಬೇಕು. ಕನ್ನಡ ಶಾಲೆಗಳು ಆತ್ಮಶಕ್ತಿಯನ್ನು ನೀಡುವಂತಹ ಶಿಕ್ಷಣವನ್ನು ಕೊಡುತ್ತವೆ ಎಂದ ಅವರು, ಬನ್ನಡ್ಕ ಶಾರದೋತ್ಸವ ಸಮಿತಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಶೈಕ್ಷಣಿಕ ಸೇವೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಕನ್ನಡ ಶಾಲೆ ನಿಖಲ್ ಮಾರ್ಗ ತೂದುಪ್ಪರ್ ಇಂಚ ಕೊಂಚ 2-3 ವರ್ಷ ಪಿರಾವು ಮೈಸೂರು ಎಲ್ಲ ಘಟನೆ ಆ ಮೈಸೂರು ದಾದಾನ ಬಂದಾಗ ಒಂಜಿ ಬಾಲೆ ಮಾರ್ಕ್ ಕಮ್ಮಿ ಇರ್ತದೆ ಮಾಡಿದ್ದು ಆ ಬಾಲೆನ ಅಮ್ಮೆ ಜೋರು ಮಾಡ್ತದೆ ನಟ್ಟರೆ ಮಾಡಿ ಈ ದೇವಸ್ಥಾನದ ಎದುರು ಒಂದು ದಿನ ನಟ್ಟು ಅದಕ್ಕೆ ಬುದ್ಧಿ ಬರ್ಕೊಂಡು ಮಾಡಿದ್ರು. ಈ ಬಾಲೆ ಎಲ್ಲಿಯ ಬಾಲೆ ನಟ್ಟಣೆ ಎಂತುವುದು ಪೊಲೀಸ್ ತಾಕೊಂಡು ಬರ್ತದೆ. ಆ ಅಮ್ಮೇರಿಗೆ ಜೋರ್ ಮಾಡ್ತದೆ. ಆ ಬಾಲೆದ ಕೇಂದೇರು ತುಲ ನಿನ್ನ ಅಮ್ಮೇರಿಗೆ ಇದು ಉಪದ್ರ ಕೊಡ್ಬೇರತ್ತ ಇವನಿಗೆ ಬೇಲೆ ಮಲ್ಪಲ ನೀನು ಓಲ ಹಾಸ್ಟೆಲ್ಗೆ ಪಾಡ್ಗಂದ್ರೆ ಗೌರ್ಮೆಂಟ್ ಓಲನ್ನ ಸೇವಾ ಉದೇಟ್ ಪಾಡ್ಗವನ್ನ ಬಾಲೆ ಬಂದು ದಾದ ಬಂದಾಗ ಎನ್ನ ಅಮ್ಮ ಇಜ್ಜಿ ಎನ್ನ ಅಮ್ಮೇರಿಗೆ ಬುಡೇರಿ ಇಜ್ಜಿ ಅಂಡ್ ಅವರಿಗೆ ಮಸ್ತ್ ಪಾಪ ಬಂಗ ಹಾಕೊಂಡು ಎಂಕ್ ಎನ್ನ ಇಲ್ಲಗೇ ಕೊಡು ಬಂದಿಗೆ ಆ ಬಾಲ್ಯದ ಕೇಂದ್ರ ಈ ಸಂಸ್ಕಾರ ನೀವು ಒಂದು ಬೈದಿನ ಬಂದಾಗ ಎನ್ನ ಮಾಸ್ಟರ್ ಶಾಲೆಯ ಕಲ್ಪಾದಿನ ಹಂಚಿಕ್ಕೆ ನಾವು ಬಂದಿನ ಮಾತೇನು ಈ ಸಂಸ್ಕಾರಗಳು ಪೂರ ನನಗೆ ಬೇಕು ಬೈದು ಇನ್ನಿತಲೇ ಕನ್ನಡ ಶಾಲೆಯ ಶಿಕ್ಷಣ ಒಂದು ಆತ್ಮಶಕ್ತಿ ಕೊರಪಿನ ಹಂಚಿನ ಶಿಕ್ಷಣ ಏಕ ತಾಕತ್ತಲೆ ಕನ್ನಡ ಶಾಲೆಗೆ ಕಂಪೇರ್ ಮಾಡ್ಕೊಂಡು ಕೂಡ ನಿಂತರು ಬಹುಶಃ ಬಹುತೇಕ ವೇದಿಕೆ ಪೂರ ಕನ್ನಡ ಶಾಲೆಗಳು ಮರ ಏಕಾಲ ಉಳಿದ ಘಟನೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಾ ಮೋಹನ್ ಆಳ್ವ ಅವರು, ದೇವರು ಸಮಾಜ ಚಿಂತನೆ ಮತ್ತು ಸೌಹಾರ್ದತೆಯ ಮನಸ್ಸನ್ನು ಕೊಟ್ಟಿದ್ದಾರೆ. ಇಂದು ಸಮಾಜ ಪರಿವರ್ತನೆಯ ಕಾಲಘಟ್ಟದಲ್ಲಿದ್ದು ಈ ಸಂದರ್ಭದಲ್ಲಿ ನಾವು ಸವಕಲು ನಾಣ್ಯವಾಗದೆ ಚಲಾವಣೆಯ ನಾಣ್ಯಗಳಾಗಿ ಬಾಳುವಂತಾಗಬೇಕು ಎಂದರು. ಬೇಕಾದಷ್ಟು ಜವಾಬ್ದಾರಿಗಳನ್ನು ಮಾಡುತ್ತಾ ಸಮಾಜದ ಪರಿಕಲ್ಪನೆಯಲ್ಲಿ ಬೆಳೀತಾ ಬಂದವರು ಈಗ ಈ ಸ್ಥಿತಿಗತಿಗಳಿಗೆ ಬಂದಿದೆ. ಕಳೆದು ಹೋದಂತಹ ಸಮಯಗಳನ್ನು ಅವಲೋಕಿಸಿದರೆ ಕಳೆದ ಸಮಯಗಳು ಎಷ್ಟು ಸುಂದರವಾದಂತಹ ಕ್ಷಣಗಳು. ಪ್ರತಿಯೊಂದು ಕ್ಷೇತ್ರಗಳು ಕೂಡ ಬಹಳ ಸುಂದರವಾಗಿ ಅದನ್ನು ಅನುಭವಿಸಿಕೊಂಡು ಬಂದಿದ್ದೇವೆ. ಆದರೆ ಈಗಿನ ಕಾಲವನ್ನು ನೋಡುವಾಗ ಇದು ಪರಿವರ್ತನೆ ಆಗುವಂತಹ ಕಾಲ. ತಾವೆಲ್ಲರೂ ಇದನ್ನು ಅರ್ಥೈಸ್ತೇವೆ. ಈಗ ಹಿಂದಿನಾಗಲ್ಲ, ಈಗ ಸಂಪೂರ್ಣ ಎಲ್ಲ ಕ್ಷೇತ್ರಗಳು ಇವತ್ತು ಸಂಪೂರ್ಣ ಪರಿವರ್ತನೆ ಆಗ್ತಾ ಇದೆ. ಈ ಪರಿವರ್ತನೆ ಆಗುವಾಗ ನಾವುಗಳು ಈ ಪರಿವರ್ತನಾ ಯುಗದಲ್ಲಿ ಎಷ್ಟು ನಮಗೆ ಅದನ್ನು ಅನುಭವಿಸಲಿಕ್ಕೆ ಆಗ್ತದೆ ಎಂಬ ಪ್ರಶ್ನೆ ನನ್ನನ್ನು ಯಾವತ್ತೂ ಕಾಡ್ತಾ ಇದೆ. ಶಾಸಕ ಉಮಾನಾಥ್ ಕೋಟ್ಯಾನವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಧಾರ್ಮಿಕ ಸಭೆಗಳಿಂದ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ತತ್ವಗಳು ಪಸರಿಸುತ್ತವೆ. ಕಳೆದ 4 ವರ್ಷಗಳಿಂದ ಬನ್ನಡ್ಕದಲ್ಲಿ ಶಿಸ್ತು ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಶಾರದೋತ್ಸವ ಆಯೋಜಿಸುತ್ತಿರುವುದು ಮಾದರಿಯಾಗಿದೆ ಎಂದರು. ನಮ್ಮ ಭೈರಪ್ಪನವರು ಇವತ್ತು ಭೈರಪ್ಪನವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅಂತವರ ಪುಸ್ತಕಗಳನ್ನು ಓದಿದಾಗ ಇತಿಹಾಸದ ಬಗ್ಗೆ, ಪುರಾಣದ ಬಗ್ಗೆ, ನಮ್ಮ ಪಾರಂಪರ್ಯ ಬಗ್ಗೆ ನಾವು ಶೂನ್ಯ ಅಂತ ಆಗ್ತದೆ. ನಮಗೇನು ಗೊತ್ತಿಲ್ಲ. ನಾವೆಲ್ಲ ತಿಳಿತೇವೆ, ನಮಗೆಲ್ಲ ಗೊತ್ತಿದೆ ಅಂತ. ನಾನೊಬ್ಬ ಶಾಸಕ, ನನಗೆಲ್ಲ ಗೊತ್ತಿದೆ ಅಂತ ನೀವು ಭಾವಿಸಿರ್ಬೋದು. ಅದೇ ನಾವೆಲ್ಲ ಏನು ಗೊತ್ತಿಲ್ಲ ಅಂತ ನಮಗೆ ಅರ್ಥ ಆಗ್ತದೆ ಒಂದು ಇದನ್ನು ಓದುವಾಗ ಅಥವಾ ಕೇಳುವಾಗ. ಹಾಗಾಗಿ ಧಾರ್ಮಿಕ ಸಭೆ ಏಕೆ ಇಂಥ ಕಾರ್ಯಕ್ರಮದಲ್ಲಿ ಪ್ರಾಮುಖ್ಯವನ್ನು ಪಡೆಯುತ್ತದೆ ಅಂತ ಹೇಳಿದ್ರೆ, ಪರಮಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನದ ನುಡಿಗಳು, ತಿಳಿದಂತ ಹಿರಿಯರ ಮಾರ್ಗದರ್ಶನದ ಮಾತುಗಳು ನಮಗೆ ಎಲ್ಲೋ ಒಂದು ತಿಳಿಯೋದನ್ನು ತಿಳಿಯಪಡಿಸುವಂತಹ ವ್ಯವಸ್ಥೆಯಲ್ಲಿ ನಾವು ಅದನ್ನು ತಿಳಿದುಕೊಂಡು ನಮ್ಮ ಬದುಕಿನಲ್ಲಿ ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಹಾಗಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಧಾರ್ಮಿಕ ಸಭೆಯನ್ನು ಆಯೋಜನೆ ಮಾಡುವಂತದ್ದು ನಮ್ಮ ಬಂಧುಗಳಿಗೆ ಮುಂದೆ ಹೆಜ್ಜೆ ಇಡುವಾಗ ಕೆಲವು ನೆನಪಾಗುವಂತಹ ಮಾತುಗಳನ್ನ ಆ ಧರ್ಮಸಭೆಯಲ್ಲಿ ಹೇಳುವಂತದ್ದನ್ನು ನಾವು ಕೇಳಿಕೊಂಡು ಮುನ್ನಡೆಯಬೇಕೆಂಬ ದೃಷ್ಟಿಯಿಂದ ಸಮಿತಿ ಅಧ್ಯಕ್ಷ ಎಂ ದಯಾನಂದ ಪೈ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್, ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ ಎಂ ಸುದರ್ಶನ್, ಕೆಎಂಎಫ್ ನಿರ್ದೇಶಕ ಸುಚರಿತಾ ಶೆಟ್ಟಿ,
ಮೂಡಬಿದ್ರೆ ಎಸ್ಕೆಎಫ್ ಎಲೆಕ್ಸರ್ ಸಂಸ್ಥೆಯ ಪ್ರಜ್ವಲ್ ಆಚಾರ್ಯ, ಮೂಡಬಿದ್ರೆ ಗಣೇಶೋತ್ಸವ ಟ್ರಸ್ಟ್ ಅಧ್ಯಕ್ಷ ನಾರಾಯಣ್ ಪಿಎಂ ಅವರು ಭಾಗವಹಿಸಿದ್ರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸೂರಜ್ ಜೈನ್ ಮಾರ್ನಾಡ್, ಕೋಶಾಧಿಕಾರಿ ಸಂತೋಷ್ ನಾಯಕ್ ಬನ್ನಡ್ಕ, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ವೇಣುಗೋಪಾಲ್ ಶೆಟ್ಟಿ ಮತ್ತು ಸತೀಶ್ ಹೊಸ್ಮಾರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.